ಶಾಸಕರು ಸಂಸದರು ಸೇರಿದಂತೆ ಬಿಜೆಪಿ ಜನಪ್ರತಿನಿಧಿಗಳ ವಿರುದ್ಧ ದಾಖಲಾಗಿರುವ ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವುದಕ್ಕೆ ಬಿಜೆಪಿ ಸರ್ಕಾರ ಕೈಗೊಂಡಿರುವ ನಿರ್ಧಾರ ನಿಯಮಬಾಹಿರವಾಗಿದೆ ಅಂತ ಮಾಜಿ ಶಾಸಕ ಜೆಆರ್ ಲೋಬೋ ಆರೋಪಿಸಿದ್ದಾರೆ. ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಿಜೆಪಿಯ ಕೆಲವು ಶಾಸಕರು ಸಂಸದರ ಮೇಲೆ ದಾಖಲಾಗಿರುವ 62 ಕ್ರಿಮಿನಲ್ ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳಲು ಇತ್ತೀಚೆಗೆ ಜರುಗಿದ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಿರುವುದು ಕಾನೂನು ಬಾಹಿರ ಅಂತ ಹೇಳಿದರು. ಇದರಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಸಂಸದ ಪ್ರತಾಪ್ ಸಿಂಹ, ಸಚಿವರಾದ ಸಿಟಿ ರವಿ, ಬಿಸಿ ಪಾಟೀಲ್, ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಅವರ ವಿರುದ್ಧ ದಾಖಲಾಗಿರುವ ಪ್ರಕರಣಗಳು ಸೇರಿವೆ. ಇದಕ್ಕೆ ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಹಾಗೂ ಪೊಲೀಸ್ ಇಲಾಖೆಯ ಸ್ಪಷ್ಟ ವಿರೋಧವಿದ್ದರೂ ಇದನ್ನು ಪರಿಗಣಿಸದೆ ಸಚಿವ ಸಂಪುಟ ಉಪಸಮಿತಿಯ ಶಿಫಾರಸು ಆಧರಿಸಿ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ ಅಂತ ಆರೋಪಿಸಿದರು. ಮಾಧುಸ್ವಾಮಿ ಅವರ ಮೇಲೆ ಮತ್ತು ಸಿಟಿ ರವಿ ಅವರ ಮೇಲೆ ಹಾಕಿರುವಂತಹ ಕೇಸಸ್ IPC 143, 147, 339 ಪ್ರಕಾರ ಹಾಕಿರುವಂತಹ ಕೇಸ್ ಅದನ್ನು ವಿಡ್ರಾ ಮಾಡಿದ್ದಾರೆ. ಹೊಸಪೇಟೆ MLA ಆನಂದ್ ಸಿಂಗ್ ಅವರ ಮೇಲೆ ಹಾಕಿರುವಂತಹ ಸವಾಲು ತಾಲೂಕು ಆಫೀಸ್ನ ಮೇಲೆ ಸುಮಾರು 300 ಜನರನ್ನು ಕರ್ಕೊಂಡೋಗಿ ತಾಲೂಕು ಆಫೀಸ್ಗೆ ಮುತ್ತಿಗೆ ಹಾಕಿ ಕಲ್ಲುಗಳನ್ನು ಹೊಡೆದರು. ರಾಜ್ಯಸಭಾ ಮಾಜಿ ಸದಸ್ಯ ಹಾಗೂ ಹಿರಿಯ ನ್ಯಾಯವಾದಿ ಬಿ ಇಬ್ರಾಹಿಂ ಅವರು ಮಾತನಾಡಿ, ಸರ್ಕಾರ ನಿಯಮಗಳನ್ನು ಮೀರಿ ಈ ರೀತಿಯಾಗಿ ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳಲು ಹೊರಟಿರುವುದು ಖಂಡನೀಯ ಅಂತ ಹೇಳಿದರು. ಸಚಿವ ಸಂಪುಟದಲ್ಲಿ ಅವರು ಚರ್ಚಿಸಿ ನಂತರ ಕೇಸುಗಳನ್ನ ಹಿಂದೆ ಪಡೆಯುವಂತದ್ದು ನಿಯಮ. ಆದ್ರೆ ಲೋಬರವರು ಈಗಾಗಲೇ ಹೇಳಿದ ಹಾಗೆ ಅದು ಸಚಿವ ಸಂಪುಟದಲ್ಲಿ ಉಪಸಮಿತಿ ಇಲ್ಲಿ ಎಲ್ಲಿಯೂ ಇಲ್ಲ. ನಾನು ಇದನ್ನು ಚಾಲೆಂಜ್ ಮಾಡಿ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವ ಕಾನೂನಿನಲ್ಲಿ ಕೂಡ ಇಲ್ಲದಂತ ಈ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಸಚಿವ ಸಂಪುಟದ ಉಪಸಮಿತಿಯನ್ನು ರಚಿಸಿ ಸಚಿವರ ಮೇಲೆಯೇ ಇದ್ದಂತ ಕೇಸುಗಳನ್ನ ವಿಡ್ರಾ ಮಾಡುವಂತ ಒಂದು ಪರಿಸ್ಥಿತಿಗೆ ನಾವು ಇವತ್ತು ತಲುಪಿದ್ದೇನೆ ಅಂತ ಹೇಳಿದ್ರೆ ನಿಜವಾಗ್ಲೂ ಬಹಳ ಶೋಚನೀಯ. ಈ ಸಂದರ್ಭದಲ್ಲಿ ಮುಖಂಡರಾದ ಕಳ್ಳಿಗೆ ತಾರನಾಥ್ ಶೆಟ್ಟಿ, ಸದಾಶಿವ ಉಳ್ಳಾಲ್, ಸಲೀಂ, ಶುಭೋದಯ ಆಳ್ವ, ಟಿಕೆ ಸುಧೀರ್, ಎಸಿ ವಿನಯರಾಜ್, ನೀರಜ್ ಪಾಲ್, ರಮಾನಂದ ಪೂಜಾರಿ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, V4 News 24/7 ಮಂಗಳೂರು.